ಮಹಾತ್ಮ ಗಾಂಧೀಜಿಯವರು ಪೂಜಿಸುವಂತ ರಾಮ ಅಲ್ಲ, ನಾಥೂರ್ ರಾಮ್ ಗೋಡ್ಸೆಯ ರಾಮ. ಇದು ಚುನಾವಣೆಗೋಸ್ಕರ ಮೋದಿ ಅವರು ತಂದಿರುವಂತ ಓಟಿಗೋಸ್ಕರ ಮಾಡಿರುವಂತ ರಾಮ ಇದು. ಮನ್ರೇಗಾ ಬಚಾವೋ ಸಂಗ್ರಾಮ್ ಪಾದಯಾತ್ರೆಗೆ ಚಾಲನೆ. ಕೇಂದ್ರ ನೀತಿಗೆ ವಿರೋಧವಾಗಿ ಕಾಂಗ್ರೆಸ್ 26 ಕಿಲೋಮೀಟರ್ ಪಾದಯಾತ್ರೆ. ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಮನ್ರೇಗಾ ಬಚಾವೋ ಸಂಗ್ರಾಮ್ ಪ್ರಯುಕ್ತ ನಡೆಯುವ ಪಾದಯಾತ್ರೆಗೆ ಮಹಾನಗರ ಪಾಲಿಕೆ ಎದುರುಗಡೆ ಇರುವ ಮಹಾತ್ಮ ಗಾಂಧೀಜಿ ಪ್ರತಿಮೆಯಿಂದ ಚಾಲನೆ ದೊರೆತು ಮುಲ್ಕಿ ಕಡೆಗೆ ಹೊರಟಿತು. ಪಾದಯಾತ್ರೆಗೆ ಕಾಂಗ್ರೆಸ್ ಮುಖಂಡ ವಿನಯ್ ಕುಮಾರ್ ಸೊರಕೆ ಗಾಂಧಿ ಪ್ರತಿಮೆಗೆ ಹಾರವನ್ನು ಹಾಕುವ ಮೂಲಕ ಉದ್ಘಾಟನೆ ಮಾಡಿದರು. ಬಳಿಕ ಮಾತನಾಡಿದ ಅವರು, ಮೋದಿ ಸರ್ಕಾರ ಜಾರಿಗೆ ತಂದಿರುವ ವಿಬಿ ರಾಮ್ಜಿ ಯೋಜನೆಯ ರಾಮ ಗಾಂಧೀಜಿ ಪೂಜಿಸುತ್ತಿದ್ದ ರಾಮನಲ್ಲ, ಅದು ನಾಥೋ ರಾಮ್ ಗೋಡ್ಸೆಯ ರಾಮ. ಇದು ಮೋದಿ ಸರ್ಕಾರ ಮತಕ್ಕಾಗಿ ಜಾರಿಗೆ ತಂದ ನೀತಿಯಾಗಿದೆ. ಬಡತನ ನಿರ್ಮೂಲನೆಗಾಗಿ ಈ ಹಿಂದಿನ ಕಾಂಗ್ರೆಸ್ ಸರ್ಕಾರ ಮನ್ರೇಗಾ ಕಾಯ್ದೆಯನ್ನು ಜಾರಿಗೆ ತಂದು ಉದ್ಯೋಗ ಖಾತರಿ ಯೋಜನೆಗೆ ಪುಷ್ಟಿ ನೀಡಿತ್ತು. ಆದರೆ ಹೊಸ ಕಾನೂನು ಬಡವರ ಹಕ್ಕನ್ನು ಕಿತ್ತು ತೆಗೆಯುವ, ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಅಧಪತನ ಮಾಡುವ, ಎರಡೇ ಬಾರಿ ಗಾಂಧೀಜಿ ಅವರ ಹತ್ಯೆ ಮಾಡುವ ಪ್ರಯತ್ನ ಕೇಂದ್ರ ಸರ್ಕಾರ ಮಾಡಿದೆ. ಕರ್ನಾಟಕ ರಾಜ್ಯದಲ್ಲಿ ವಿಬಿ ರಾಮ್ಜಿ ಕಾಯ್ದೆಗೆ ವಿರೋಧ ಎಲ್ಲೆಡೆ ವ್ಯಕ್ತವಾಗುತ್ತಾ ಇದೆ. ಇದು ರಾಷ್ಟ್ರವ್ಯಾಪಿ ಪ್ರಸರಿಸಬೇಕೆಂದರು. ಇದನ್ನ ಈ ಒಂದು ಮಹಾತ್ಮ ಗಾಂಧೀಜಿ ಅವರ ಇತಿಹಾಸ ತೆಗೆದು ಹಾಕುವಂತ ಸಮಯದಲ್ಲಿ ನಮ್ಮ ಪಂಚಾಯತ್ ಅನ್ನ ಈವಾಗಲೇ ಕೇಂದ್ರ ಸರ್ಕಾರ ಶಿಥಿಲಗೊಳಿಸುವಂತ ಕೆಲಸ ಕಾರ್ಯ ಮಾಡಿದೆ. ಈ ಪಾದಯಾತ್ರೆಯಲ್ಲಿ ಕಾಂಗ್ರೆಸ್ ನಾಯಕರಾದ ಜೆಆರ್ ಲೋಬೋ, ಐವನ್ ಡಿಸೋಜಾ, ಹರೀಶ್ ಕುಮಾರ್, ಶಾಲೆನ್ ಪಿಂಟೋ, ಅಪ್ಪಿ ಸಹಿತ ಮುಂತಾದವರು ಉಪಸ್ಥಿತರಿದ್ದರು. 250ಕ್ಕೂ ಅಧಿಕ ಕಾಂಗ್ರೆಸ್ ಕಾರ್ಯಕರ್ತರು ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ದರು. 26 ಕಿಲೋಮೀಟರ್ ಪಾದಯಾತ್ರೆಯ ಮೂಲಕ ದೂರವನ್ನು ಕ್ರಮಿಸಲಿದ್ದಾರೆ.